ರಾಷ್ಟ್ರೀಯ ಗೋಸೇವಾ ಸಂಸ್ಥಾನಂ ಟ್ರಸ್ಟ್ ರಿಜಿಸ್ಟರ್ಡ್ ರಾಧಾ ಸುರಭಿ ಗೋಮಂದಿರ ಇದರ ಆಶ್ರಯದಲ್ಲಿ ನಡೆಯುವ ಗೋರಥಯಾತ್ರೆಯ ರಥವನ್ನು ಪುಷ್ಪಾರ್ಚನೆ ಮಾಡುವ ಮೂಲಕ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬಂಟ್ವಾಳ ಪ್ರಖಂಡರ ವತಿಯಿಂದ ಬಿಸಿ ರೋಡ್ನಲ್ಲಿ ಸ್ವಾಗತಿಸಲಾಯಿತು. ಪ್ರಸಾದ್ ಕುಮಾರ್ ರೈ ಗೋಮಾತೆಯ ಮಹತ್ವವನ್ನು ತಿಳಿಸಿದರು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪುತ್ತೂರು ಜಿಲ್ಲಾ ಸಹ ಸಂಚಾಲಕರಾದ ಗುರುರಾಜ್ ಬಂಟ್ವಾಳ ಅನೇಕ ಗೋಪ್ರೇಮಿ ಹಿಂದೂಗಳು ಭಾಗವಹಿಸಿದರು. ಗೋ ಪ್ರೇಮಿಗಳನ್ನು ಬೆಸೆಯೋಣ. ಗೋ ಆಧಾರಿತ ಕೃಷಿ ಬಗ್ಗೆ ಮಾಹಿತಿ ನೀಡೋಣ. ಗೋಪಾಲಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ಕಂಡುಕೊಳ್ಳೋಣ. ಅಕ್ಟೋಬರ್ 24 ನವೆಂಬರ್ 3 ತಾರೀಕು ಉಡುಪಿನ ನಡುವಿನ ಗೋನವರಾತ್ರಿ ಉತ್ಸವಗಳು ಮಾತೆರೆಗಳ ಆಮಂತ್ರಣ ಕುರಿತು ಈ ಸಂದರ್ಭಗಳು ನಮ್ಮೊಟ್ಟಿಗೆ ವಿಶ್ವ ಹಿಂದೂ ಪರಿಷತ್ ಬಂಟ್ವಾಳ ಪ್ರಖಂಡದ ಅಧ್ಯಕ್ಷರಾಗಿದ್ದ ಪ್ರಸಾದ್ ಕುಮಾರ್ ನ್ಯಾಯವಾದಿ ಬೀಸುವವರಿದ್ದರೆ ನಮ್ಮೊಟ್ಟಿಗೆ ನಮ್ಮ ಮಾತನ ಪರವಾಗಿ ಸ್ವಾಗತ ಪಡಿಸುವುದಿಲ್ಲ. ಅದೇ ರೀತಿ ನಮ್ಮ ಮಾತನ ಪರವಾಗಿ ಸ್ವಾಗತ ಪಡಿಸ बोलो भारत माता की, बोलो गो माता की. ಈ ಸಂಸ್ಕೃತಿಯ ಸಂರಕ್ಷಣೆಗೋಸ್ಕರ ಹೋರಾಟ ಮಾಡುವಂಥದ್ದು ನಮ್ಮೆಲ್ಲರ ಜಾಯಮಾನದಲ್ಲಿ ಬಂದಿದೆ. ಅದೇ ಸಂಸ್ಕೃತಿಯನ್ನು ಉಳಿಸಬೇಕಾದ್ರೆ ಸಂಸ್ಕೃತಿಯ ಭಾಗ ಸಂಸ್ಕೃತಿ ಇನ್ನೊಂದು ಅಂದ್ರೆ ಅದು ಗೋವಿನ ಸಂರಕ್ಷಣೆಗೆ ವಿಭಿನ್ನ ರೀತಿಯಲ್ಲಿ ಒಂದು ಕೇವಲ ಮಾತುಗಳು ಮಾತ್ರ ಅಲ್ಲ, ಕೃತಿಯಲ್ಲಿ ಹಿಡಿದು ಕೆಲಸ ಮಾಡ್ತಿರುವಂತಹ ಈ